ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಬನ್ನಿ, ಇವತ್ತು ಹಲಸಿನ ಹಣ್ಣಿದು ಏನಾದರೂ ರೆಸಿಪಿ ಮಾಡುವ. ನಮಗೆ ನೇಬರ್ ಒಬ್ರು ಕೊಟ್ಟಿದ್ರು ಹಲಸಿನ ಹಣ್ಣು. ಈಗ ಕಟ್ ಮಾಡುವ, ಬನ್ನಿ ಹೋಗುವ. ನೋಡಿ, ಅಜ್ಜಿ ಪುಳ್ಳಿ ರೆಡಿ ಆಗಿದ್ದಾರೆ ಹಲಸಿನ ಹಣ್ಣು ಕಟ್ ಮಾಡಲಿಕ್ಕೆ. ನೋಡಿ ಫ್ರೆಂಡ್ಸ್, ಹಲಸಿನ ಹಣ್ಣು ಕಟ್ ಮಾಡುವಾಗ ಯಾವಾಗಲೂ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೋಬೇಕು. ಆವಾಗ ಅದರದ್ದು ಅಂಟು ಯಾವಾಗ ನಮಗೆ ಕೈಗೆ ಅಂಟುದಿಲ್ಲ. ಕೈಗೆ ಎಣ್ಣೆ ಹಚ್ಚಿದ್ರೆ ಬೇಗ ತೆಗಿಲಿಕ್ಕೆ ಆಗ್ತದೆ. ಜಾಕ್ ಫ್ರೂಟ್ ಅಂದ್ರೆ ಇಷ್ಟ, ಆದ್ರೆ ನಮ್ಮ ಅಮ್ಮ ತಿನ್ಲಿಕ್ಕೆ ಕೊಡೋದಿಲ್ಲ. ಯಾಕೆ ಕೊಡುದಿಲ್ಲ? ಶೀತ ಆಗಿದೆ, ಅದಕ್ಕೆ ಕೊಡುದಿಲ್ಲ. ಏನೋ ಮಾಡ್ತಾರಂತೆ. ಎಂತ ರೆಸಿಪಿ ಮಾಡ್ತಾರಾ? ಅದನ್ನ ತಿಂತ್ಯಾ? ಈಗ ಹಲಸಿನ ಹಣ್ಣಿನ ಪಡ್ಡು ಮಾಡುವ, ಅಂದ್ರೆ ಹಲಸಿನ ಹಣ್ಣಿನ ಅಪ್ಪ ಮಾಡುವ. ಅದಕ್ಕೆ ಬೇಕಾಗಿರುವಂತದ್ದು ಹಲಸಿನ ಹಣ್ಣು ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೇವೆ. ಸ್ವಲ್ಪ ಕರಿಮೆಣಸು ಖಾರಕ್ಕೆ, ಅಂದ್ರೆ ಅದು ಶೀತಕ್ಕೆಲ್ಲ ಒಳ್ಳೇದು ಅಂತ. ಇದು ಸ್ವಲ್ಪ ಏಲಕ್ಕಿ, ಒಂಚೂರು ತೆಂಗಿನಕಾಯಿ, ಸ್ವಲ್ಪ ಬೆಲ್ಲ, ಮತ್ತೆ ಅಕ್ಕಿಯನ್ನ ಒಂದು 3 ಗಂಟೆ ನೆನೆ ಹಾಕಿಟ್ಟಿದ್ವಿ. ಮಿಕ್ಸಿ ಜಾರಿಗೆ ಹಲಸಿನ ಹಣ್ಣು, ಬೆಲ್ಲ, ತೆಂಗಿನ ತುರಿ, ಏಲಕ್ಕಿ ಮತ್ತು ಕರಿಮೆಣಸು ಇದನ್ನು ರುಬ್ಕೊಂಡು ಬರುವ. ಇದಕ್ಕೆ ನೀರು ಹಾಕ್ಲಿಕ್ಕಿಲ್ಲ, ಇದ್ರಲ್ಲೇ ಇರ್ತದೆ ಅಲ್ಲ ನೀರಿನ ಅಂಶ, ಸಾಕಾಗ್ತದೆ. ಇದನ್ನು ಡ್ರೈ ಆಗಿ ರುಬ್ಕೊಂಡು ಬರುವ. ಮತ್ತೆ ಅಕ್ಕಿ ಬೇರೆನೆ ರುಬ್ಬುವ. ಇಷ್ಟಾದ್ರೆ ಸಾಕು. ಇದನ್ನೊಂದು ಪಾತ್ರೆಗೆ ತೆಗೆಯುವ. ಈಗ ಇದರಲ್ಲಿ ಅಕ್ಕಿ ರುಬ್ಲಿಕ್ಕೆ ಹಾಕುವ. ಇದನ್ನು ಈಗ ಮಿಕ್ಸ್ ಮಾಡುವ. ಚೆನ್ನಾಗಿ ಮಿಕ್ಸ್ ಆಗ್ಬೇಕು ಇದೀಗ. ಸ್ವಲ್ಪ ಉಪ್ಪು ಹಾಕೊಳ್ಳುವ ಇದಕ್ಕೆ. ಸರಿಯಾಗಿ ಮಿಕ್ಸ್ ಆಗ್ಬೇಕಿದು ಎಲ್ಲಾನು. ಈ ಹದ ಸರಿಯಾಗಿದೆ ನೋಡಿ, ತೆಳ್ಳಗೆ ಮಾಡಬೇಡಿ, ಇಷ್ಟು ಹದವಾಗಿರ್ಲಿ. ಗೊತ್ತಾಗ್ತದೆ ನೋಡಿ, ಇಷ್ಟು ಸಾಕು. ಈಗ ಪಡ್ಡು ಕಾವಲಿಯನ್ನು ಒಲೆ ಮೇಲೆ ಇಡುವ. ಪಡ್ಡು ಕಾವಲಿಯನ್ನ ಗ್ಯಾಸ್ ಮೇಲೆ ಇಡುವ. ಗ್ಯಾಸ್ ಆನ್ ಮಾಡುವ. ಇದು ನಮ್ದು ಮಣ್ಣಿದು ಕಾವಲಿ ಫ್ರೆಂಡ್ಸ್, ಕಬ್ಬಿಣದಲ್ಲ. ಬಿಸಿ ಆಗಿದೆ ಫ್ರೆಂಡ್ಸ್. ಈಗ ಇದಕ್ಕೆ ತುಪ್ಪ ಹಾಕುವ. ತುಪ್ಪ ಹಾಕಿ ಅಪ್ಪ ಮಾಡಿದ್ರೇನೆ ಟೇಸ್ಟ್ ಚೆನ್ನಾಗಿರುತ್ತೆ. ಹಲಸಿನ ಹಣ್ಣಿದ್ದು ಅಪ್ಪಕ್ಕೆ ಯಾವಾಗಲೂ ತುಪ್ಪ ಹಾಕಬೇಕು. ಈಗ ಮಾಡಿರುವ ಹಿಟ್ಟನ್ನ ಹಾಕುವ. ಫುಲ್ ಹಾಕೋದು ಬೇಡ, ಸ್ವಲ್ಪ ಗ್ಯಾಪ್ ಬಿಡುವ. ಒಂದು 3 ನಿಮಿಷ ಬೆಂದ ನಂತರ ಅದನ್ನು ತಿರುಗಿಸಿ ಹಾಕ್ಲಿಕ್ಕೆ ಉಂಟು. ಬೆಂದಿದೆ ಫ್ರೆಂಡ್ಸ್, ಇದನ್ನೊಂದು ತಿರುಗಿಸಿ ಹಾಕುವ. ಮಗುಚಿ ಹಾಕಿ 1 ನಿಮಿಷ ಬೆಂದ್ರೆ ಸಾಕು, ಮತ್ತೆ ತೆಗೆದು ಬಿಡುವ. ಇದೀಗ 1 ನಿಮಿಷ ಬೆಂದ್ರೆ ಸಾಕು. ಇದೀಗ ಆಗಿದೆ ಫ್ರೆಂಡ್ಸ್, ಇದನ್ನು ತೆಗೆಯುವ. ಪಡ್ಡು ರೆಡಿ ಆಯ್ತು ಫ್ರೆಂಡ್ಸ್. ಈಗ ನನ್ನ ಮಗ ಟೇಸ್ಟ್ ಮಾಡಿ ಹೇಳ್ತಾನೆ ಹೇಗಾಗಿದೆ. ಸೂಪರ್.
ಇವತ್ತಿನ ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ.